ಪುರಸಭಾ ವ್ಯಾಪ್ತಿಯ ಕರಂಜಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವು ಈ ಹಿಂದೆ ನಿರ್ಮಾಣವಾಗಿದ್ದು ಅದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇಲ್ಲ. ಇದೀಗ ಈ ಪ್ರದೇಶದಲ್ಲಿ ಖಾಸಗಿ ಕಟ್ಟಡವೊಂದರಲ್ಲಿ ಕೊರೋನಾ ವೈರಸ್ ಸೋಂಕಿತ ಶಂಕಿತರನ್ನ ಇರಿಸಲು ನಿಗಾ ಕೇಂದ್ರ ಬೇಡ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ಪರಿಸರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸಕ್ರಿಯವಾಗಿ ಕಾರ್ಯಾಚರಣೆ ನಡೆಸಲು ಜಾತಿ ಭೇದವಿಲ್ಲದ ರಾಜಕೀಯ ರಹಿತವಾದ ಹಿತರಕ್ಷಣಾ ವೇದಿಕೆಯನ್ನ ಸ್ಥಾಪಿಸಬೇಕಿದೆ ಎಂದು ಕರಂಜಿ ಕ್ಷೇತ್ರದ ಮುಕ್ತಾನಂದ ಸ್ವಾಮೀಜಿ ಸಲಹೆಯನ್ನ ನೀಡಿದರು. ಅವರು ಜಿಲ್ಲಾಡಳಿತವು ಇಲ್ಲಿನ ಪುರಸಭಾ ವ್ಯಾಪ್ತಿಯ ಕರಂಜಿಯ ಸಿದ್ಧತೆಯನ್ನ ನಡೆಸುತ್ತಿದ್ದು ಇದಕ್ಕೆ ಗ್ರಾಮಸ್ಥರು ವಿರೋಧವನ್ನ ಕೂಡ ವ್ಯಕ್ತಪಡಿಸಿ ನಡೆದ ಪ್ರತಿಭಟನೆ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಕರಂಜಿಯಲ್ಲಿ ಈಗಾಗಲೇ ಘನತ್ಯಾಜ್ಯ ಘಟಕವನ್ನ ನಿರ್ಮಿಸಿ ಪೇಟೆಯ ಘನತ್ಯಾಜ್ಯವನ್ನ ರಾಶಿ ತಂದು ಹಾಕಲಾಗುತ್ತಿದೆ. ಅಲ್ಲಿ ಅಸಮರ್ಪಕ ರೀತಿಯಲ್ಲಿ ಕಾರ್ಯಗಳ ನಡೆಯುತ್ತಿರುವುದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದ್ದು ಇದರಿಂದಲೇ ಕೊರೋನಾ ಅಥವಾ ಇತರ ಕಾಯಿಲೆಗಳು ಬರಬಹುದು. ಇದೀಗ ಮತ್ತೆ ಇಲ್ಲಿ ಕೊರೋನಾ ಘಟಕಗಳನ್ನು ತೆರೆದು ಇಲ್ಲಿನ ಜನರಿಗೆ ತೊಂದರೆ ನೀಡುವುದು ಬೇಡ. ಮುಂದೆಯೂ ಇಂತಹ ಬೇರೆ ಘಟಕಗಳು ಬರಬಾರದು. ಅದಕ್ಕಾಗಿಯೇ ಹಿತರಕ್ಷಣಾ ವೇದಿಕೆಯನ್ನ ಸ್ಥಾಪಿಸಬೇಕು ಎಂದರು. ಸರ್ಕಾರದ ಆಜ್ಞದ ಮಿತ್ತೊಂಜಿ ಟ್ರೀಟ್ಮೆಂಟ್ ಕೊರಿಯರೆ ಒಂಜಿ ಅಲ್ಪ ನಿಗಾ ಘಟಕಗಳನ್ನು ಸ್ಥಾಪನೆ ಮಲ್ಪಡ ಬಂದಾಗ ಅವಲೊಂಜಿ ಕರಿಂಜೇಡು ಸೂಚನೆ ಆತಂದ್ರೆ ಪಂದಾಗ ನಮ್ಮ ಮಲ್ಲ ಸಂಖ್ಯೆ ಸೇರಿದವೇನೆ ಪ್ರತಿಭಟನೆ ಮಲ್ಪರೆ ನಮ್ಮ ಅಧಿಕಾರಿನಗಳು ಆಕಡಲ್ಲಿ ಎತ್ತಿದ ಈಗ ಬೋಡಾಪನ ವಿಚಾರವನ್ನು ಪಾತಿರ್ದು ನಿಗಲ ಕರಿಂಜೆ ಗ್ರಾಮಕ್ಕೂ ಖಂಡಿತವಾದ ಬರಿಯರೆ ಬುಡ್ಪುಜಿ ಬಂದ್ಪರ ಅಂಚತ್ತೊಂದು ಆಶ್ವಾಸನೆ ನಮ್ಮನ್ನ ಶಾಸಕಿಯರು ಕೊಡ್ತೇವೆ. ಅಂಚಾದ ನಮಕ್ ಮಸ್ತ್ ಸಂತೋಷ ಉಂಟು. ಯಾಕೆಂದು ಕೇಳಿದ ಒಂಜಿ ಶಾಸಕಿಯರಾದ ಆರ್ನ ಜವಾಬ್ದಾರಿನ ಖಂಡಿತವಾದ್ಲು ಮಲ್ತೇರು. ಯಾಕೆಂದ್ರೆ ಇನ್ನಿ ನಮಕ್ ತೊಂದರೆ ಉಡುಪನಾಗ ನಮ್ಮ ಇಡಕ್ಕೆ ಬರ್ತೇವೆ ಬತ್ತದ ನಮ್ಮ ಜೊತೆ ಒಂಜಾತ ಸಮಯ ಲೈನ್ ಪರ ಕಳೆ ಒಂದು ನೀವು ತೊಂದರೆ ಬರ್ತೇನೆ ನಾನು ಏನೋ ಕೇಳನೆ ಪನ್ಪರ ಅಂಚತ್ತ ಒಂಜಿ ವಿಷಯ ಎಲ್ಲ ಪಂತೇರು. ಅಂಚಾದ ಆರು ಪೂರ್ಣ ಭರವಸೆ ಕೊಡ್ತೇನೆ ನಂಗೆ. ಅಂಚಾದ ಖಂಡಿತವಾದ ಎಂಗ್ಲ ಒಂಜಿ ವಿಶ್ವಾಸ ಉಂಟು. ಈ ಹಾಸ್ಟೆಲ್ ನಮ್ಮ ಆತ್ಮೀಯರವೇನು ಕೊರ್ಪುಜಿ ಪನ್ಪರ ಅಂಚತ್ತ ಒಂಜಿ ವಿಚಾರ ಎಲ್ಲ ಬಂದಿರು. ಒವೇ ಕಾರಣಗೂ ಕೊರೋನಾದ ಚಿಕಿತ್ಸದ ಕೇಂದ್ರವಾದ ಮಲ್ಪರೆ ಯಾನು ಕುರ್ಪುಜಿ ಪನ್ಪರ ಅಂಚತ್ತ ವಿಚಾರ ಆರ್ಲ ಪಂತೇರು. ಅಂಚಾದ ಏಪೈತ ಮಾಲಿಕೆಯರು ಗಟ್ಟಿಯಾದ ಒಂದು ಬೇರೆ ಅದನಕ ನಮ್ಮದಲ್ಲ ಪೋಡಿಯೋಡು ಪನ್ಪರ ಅಂಚತ್ತ ಒಂಜಿ ಪ್ರಸಂಗ ಇಜ್ಜಿ ಬೊಕ ನಮಲ ಒಂಜಿ ಕಾಲಘಟ್ಟೋಡು ಅವರ ಉದ್ರಂಜಿ ಪಿಲಿತ ತೊಂದರೆ ಉಂಟು ಬಂದಾನಾಗ ನಮ್ಮ ಮಾಂತ್ಯರ್ಲ ಬಾಡಿಗೆ ಬರ್ತದ ತಯಾರಾಗ ಇಲ್ಲಿ ನಮ್ಮ ಊರಿಗೆ ಬರೋದು ಬರಿತ ಊರುಡು ಬತ್ತಿಂದ ಇಷ್ಟ ಮಂಡೇ ಬಾಡಿಗೆ. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಗ್ರಾಮಸ್ಥರಿಗೆ ಸರಿಯಾಗಿ ಮಾಹಿತಿ ನೀಡದೆ ಉಡಾಫೆಯಿಂದ ವರ್ತಿಸಿದ್ದಾರೆ. ಗ್ರಾಮಸ್ಥರಿಗೆ ಸಾಂತ್ವನ ಹೇಳಿ ಜಾಗೃತಿಯನ್ನ ನೀಡಿ ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ಆದರೆ ಇದ್ಯಾವುದನ್ನು ಮಾಡದೆ ಗೊಂದಲವನ್ನ ನಿರ್ಮಿಸಿದ್ದಾರೆ. ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಗ್ರಾಮಸ್ಥರ ಜೊತೆ ಮಾತನಾಡಿ ನಿಗಾ ಕೇಂದ್ರವನ್ನು ಈ ಪ್ರದೇಶದಲ್ಲಿ ತೆರೆಯಲು ಬಿಡುವುದಿಲ್ಲವೆಂದು ಭರವಸೆಯನ್ನ ನೀಡಿದರು. ಸಂದರ್ಭ ಪುರಸಭಾ ವಾರ್ಡ್ ಸದಸ್ಯರಾದ ಜಯಶ್ರೀ, ಸುರೇಶ್ ಕೋಟ್ಯಾನ್, ಜೋಸಿ ಮ್ಯಾನೇಜರ್ಸ್ ಮೊದಲಾದವರು ಉಪಸ್ಥಿತರಿದ್ದರು.